ಮುದ್ದು ಕನಸು ಹುಡುಗ ಬಂದರು. ಹಾಯ್ ಅಂತ ಹೇಳ್ತಾರೆ. ಹಾಯ್ ಮುದ್ದು ಕನಸು ಹುಡುಗ, ವೆಲ್ಕಮ್. ಹ್ಯಾಪಿ ಗಣೇಶ್ ಚತುರ್ಥಿ ನಿಮಗೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಮಧ್ಯಾಹ್ನ ಎಂತ ಸ್ಪೆಷಲ್ ಊಟ ಮಾಡಿದ್ರಿ ಗೌರಿ ಗಣೇಶ ಹಬ್ಬಕ್ಕೆ? ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಂಡಿಯನ್ ಆರ್ಮಿ ಮೇಜರ್ ಸ್ಯಾಮುವಲ್ ಅವ್ರು ಬಂದರು. ಅಮ್ಮ ನಾನು ಬಂದೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸ್ಯಾಮುವಲ್, ವೆಲ್ಕಮ್. ಸ್ಯಾಮುವಲ್, ಹ್ಯಾಪಿ ಗಣೇಶ್ ಚತುರ್ಥಿ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಕೂಡ ಆಯಿತಾ? ಕಾಫಿ ಆಯಿತಾ? ಮುದ್ದು ಕನಸಿನ ಹುಡುಗವರೇ, ನಿಮ್ಮದು ಕಾಫಿ ಆಯಿತಾ? ಮತ್ತು ಇಂಡಿಯನ್ ಆರ್ಮಿ ಅವರೇ, ಕಾಫಿ ಆಯಿತಾ? ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಇಬ್ಬರಿಗೆ ಕೂಡ ಥ್ಯಾಂಕ್ ಯು. ಇದ್ರೆ ಕಮೆಂಟ್ ಮಾಡಿ.
ಅಮ್ಮ ನನಗೆ ಯಾಕೆಂದರೆ ನನ್ನ ಹಳೆಯ ಫೋನ್ ನೋಡಿದರೆ ಹೋಯಿತು. ಕೊಟ್ಟಿದ್ದೇನೆ ಸ್ಯಾಮಲ್, ಕೊಟ್ಟಿದ್ದೇನೆ. ಹೇಗೆ ಹೊಡೆದು ಹೋದದ್ದು ಮಾರ್ರೆ, ಬಿದ್ದದ್ದಾ? ಓಕೆ ಕೊಟ್ಟಿದ್ದೇನೆ ನೋಡಿ. ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಮ್ಮ ಅಂತ ಹೇಳ್ತಾ ಇದ್ದಾರೆ ಇಂಡಿಯನ್ ಆರ್ಮಿ ಅವರೇ. ಕಾಫಿ ಆಯಿತಾ ಸ್ಯಾಮಲ್? ಕಾಫಿ ಆಯಿತಾ ನಿಮ್ಮದು? ಓ ಹಾಗೆ ಆಯಿತಾ? ಓಕೆ ಸೂಪರ್ ಸಪೋರ್ಟಿವಲ್ಲಿದ್ದಾರೆ ಇಂಡಿಯನ್ ಆರ್ಮಿ ಮೇಜರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮ ಏಕೆಂದರೆ ಅಮ್ಮನಿಗೆ ನಿಜ ಹೇಳಬೇಕಲ್ವಾ? ಹಾಂ ಓಕೆ ಗೊತ್ತಾಯ್ತು. ಶ್ರೀಧರ್ ಅವರು ಬಂದರು. ಹಾಯ್ ಶ್ರೀಧರ್ ಅವರು, ವೆಲ್ಕಮ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಯ್ ದುರ್ಗಾ ಸಿಸ್, ಚಾಯ್ ಪರಿಯರ? ಹಾಂ ಚಾ ಪರಿಯರ್, ಚಾಂಡೆ ಇರ್ನಾಂಡೆ ಶ್ರೀಧರ್ ಬ್ರೋ, ಚಾಂಡೆ. ಸೂರ್ಯ ಅವರು ಬಂದರು. ಲೈಕ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಸೂರ್ಯ ಕಾಫಿ ಆಯಿತಾ ನಿಮ್ಮದು? ಶ್ರೀಧರ್ ಬ್ರೋ, ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಮತ್ತು ಸೂರ್ಯನಿಗೆ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ನೈಸ್, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ನ ಆಂಡೆ ದುರ್ಗಾ ಸಿಸ್, ಆಂಡ ಎನ್ನಾಡು ಚಾಪಾತು. ಥ್ಯಾಂಕ್ ಯು. ಸೂರ್ಯ ಕಾಫಿ ಆಯಿತಾ? ಕಾಫಿ ಟೀ ಕುಡಿಯೋಲ್ಲ ಅಕ್ಕ? ನೆನಪೇ ಇಲ್ಲ ನನಗೆ. ಸೂರ್ಯ, ಇವತ್ತು ಏನು ಸ್ಪೆಷಲ್ ಮಧ್ಯಾಹ್ನ ಲಂಚ್ಗೆ? ನಿಮಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು ದುರ್ಗಾ ಸಿಸ್. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ. ಥ್ಯಾಂಕ್ ಯು. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದೌದು, ಎಲ್ಲರೂ ಬ್ಲ್ಯಾಕ್ ಬಳೆ ಹಾಕಿದ್ದೇವೆ. ಹೌದೌದು ನೋಡಿ, ಬ್ಲ್ಯಾಕ್ ಹಾಕಿದ್ದೇವೆ. ಅದು ನಾವು ಗೌರಿ ಹಬ್ಬಕ್ಕೆ ಬ್ಲ್ಯಾಕ್ ಕಲರ್ ಇದು ಬಳೆ ಹಾಕೋದು. ಎಲ್ಲರೂ ಇಡೀ ಊರಿನಲ್ಲಿ ಹಾಕ್ತಾರೆ. ಎಲ್ಲರೂ ಮದುವೆ ಆದವರು, ಮದುವೆ ಆಗದವರು, ಹೆಣ್ಮಕ್ಳು ಹಾಕ್ತಾರೆ. ಇಂಡಿಯನ್ ಆರ್ಮಿ ಅವರು ಸಪೋರ್ಟಿಂಗ್ ಆಗಿದ್ದಾರೆ. ಥ್ಯಾಂಕ್ ಯು ಇಂಡಿಯನ್ ಆರ್ಮಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ರೀಧರ್ ಬ್ರೋ, ಬೆಳಿಗ್ಗೆ ಲೈವ್ ಮಾಡಿದ್ದೀರಾ? ಮಧ್ಯಾಹ್ನ 12 ಗಂಟೆ ಲೈವ್ ಮಾಡಿದ್ದೀರಾ? ನಮಗೆ ಪೂಜೆ ಇತ್ತು, ಹಾಗೆ ಬರಲಿಕ್ಕೆ ಆಗಲಿಲ್ಲ. ಲೈವ್ ಮಾಡಿದರೆ ನೀವು. ಹೌದು ದುರ್ಗಾ ಸಿಸ್, ಗುಡ್ ಟ್ರೆಡಿಷನ್. ಹೌದು ಮಾಡಿದೆ ದುರ್ಗಾ ಸಿಸ್.
ನನಗೆ ಬರಲಿಕ್ಕೆ ಆಗಲಿಲ್ಲ, ಪೂಜೆ ಇತ್ತಲ್ಲ ಮನೆಯಲ್ಲಿ, ಹಾಗೆ ಬರಲಿಕ್ಕೆ ಆಗಲಿಲ್ಲ. ಅಕ್ಕ ಬೆಳಿಗ್ಗೆ ಪುಲಾವ್, ಈಗ ಒಬ್ಬಟ್ಟು, ಬಜ್ಜಿ, ಚಿತ್ರಾನ್ನ, ಜಾಮೂನ್, ಪಲ್ಯ ಅಕ್ಕ. ವಾವ್ ಸೂಪರ್ ಸೂರ್ಯ, ಎಷ್ಟೊಂದು ಬಗೆ ಇದೆ, ನಾವು ಬರ್ಬೋದಾ? ಚಿತ್ರಾನ್ನ, ಜಾಮೂನು, ಪರವಾಗಿಲ್ಲ ದುರ್ಗಾ ಸಿಸ್. ಮತ್ತೆ 8 ಗಂಟೆಗೆ ಉಂಟಾ ಶ್ರೀಧರ್ ಬ್ರೋ? 8 ಗಂಟೆಗೆ ಬರ್ತೇನೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸೂರ್ಯ ಅವರು. ಇಂಡಿಯನ್ ಆರ್ಮಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಇಂಡಿಯನ್ ಆರ್ಮಿ, ಥ್ಯಾಂಕ್ ಯು ಸೋ ಮಚ್ ಸೂರ್ಯನ್ಗೆ, ಮತ್ತು ಸ್ಯಾಮಲ್ಗೆ, ಮತ್ತು ಶ್ರೀಧರ್ ಬ್ರೋಗೆ, ಮತ್ತು ಮುದ್ದು ಕನಸಿನ ಹುಡುಗ ಕೂಡ ಫಸ್ಟ್ ಲೈಕ್ ಕೊಟ್ಟು ಹೋದರು. ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಕೂಡ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಸೂರ್ಯ ಅವರು ಸೂಪರ್ ಸಪೋರ್ಟ್. ಬನ್ನಿ ಅಕ್ಕ. ಹಾಂ ಖಂಡಿತ ಬರುವ ಸೂರ್ಯ, ಖಂಡಿತ ಒಂದಿನ ಬರ್ತೇವೆ ಖಂಡಿತ. ಇವತ್ತಾಗೋದಿಲ್ಲ, ಇವತ್ತು ನಮ್ಮ ಮನೇಲಿ ಕೂಡ ಹಬ್ಬ ಅಲ್ವಾ. ನೈಸ್ ಸೂಪರ್ ಅಂದರೆ ದುರ್ಗಾ ಸಿಸ್. ನಮ್ಮ ಮನೆಯಲ್ಲಿ ಕಡುಬು, ಚಿತ್ರಾನ್ನ, ಕಡ್ಡೆಕಾಳು ಪಲ್ಯ, ಪಾಯಸ. ವಾವ್ ಸೂಪರ್, ನಮಗೆ ಕೂಡ ಪಾಯಸ ಎಲ್ಲ ಮಾಡಿದ್ದೇವೆ, ಸೂಪರ್ ಇದೆ. ಇವತ್ತಿನ ದಿನ ತುಂಬ ಅಂದರೆ ತುಂಬ ಬಗೆದ್ದು ಪದಾರ್ಥ ಎಲ್ಲ ಮಾಡಿ, ಪಾಯಸ ಎಲ್ಲ ಮಾಡಿ ಆಚರಣೆ ಮಾಡ್ತಾರಲ್ವಾ. ಎಲ್ಲರ ಮನೇಲಿ ಸಿಹಿ ಇದ್ದೇ ಇರ್ತದೆ ಇವತ್ತಿನ ದಿನ. ನಮಗೆ ಕೂಡ ಪಾಯಸ ಮಾಡಿದ್ದಾರೆ, ಕಾರ್ನ್ ಪಾಯಸ ಮಾಡಿದ್ದಾರೆ, ಮತ್ತು ಸೇವಿಗೆ ಪಾಯಸ ಮಾಡಿದ್ದಾರೆ. 2 ಪಾಯಸ ನಮಗೆ ಇವತ್ತು. ಬನ್ನಿ ನಮ್ಮ ಮನೆ ಹಬ್ಬಕ್ಕೆ, ಖಂಡಿತ ಬರುವ ಶ್ರೀಧರ್, ಖಂಡಿತ ಬರುವ. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೂರ್ಯ, ಥ್ಯಾಂಕ್ ಯು. ಮತ್ತು ಸ್ವೀಟ್ ಪೊಂಗಲ್, ಹೌದು ನಾನು ಪೊಂಗಲ್ ತಿನ್ನಲಿಲ್ಲ ಇದುವರೆಗೂ ಶ್ರೀಧರ್ ಬ್ರೋ. ಹಾಗೆ ನನಗೆ ಹೇಗಿರ್ತದೆ ಅಂತ ಕೂಡ ಗೊತ್ತಿಲ್ಲ, ನೋಡಬೇಕು ಪೊಂಗಲ್ ಅಂದರೆ ಎಂತ ಅಂತ. ನೈಸ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ, ನೈಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ತಿನ್ನಿ ದುರ್ಗಾ ಸಿಸ್, ಚೆನ್ನಾಗಿರುತ್ತೆ. ಹೌದಾ, ಇಲ್ಲಿ ಯಾರು ಕೂಡ ಮಾಡೋದಿಲ್ಲ, ನಮ್ಮ ಕಡೆ ಪೊಂಗಲೆಲ್ಲ ಮಾಡೋದಿಲ್ಲ ಶ್ರೀಧರ್ ಬ್ರೋ. ಹಾಗೆ ನನಗೆ ಗೊತ್ತಿಲ್ಲ. ನಮಗೆ ಪಾಯಸ ಮತ್ತು ಶೀರಾ, ಅದುವೇ ಹಲ್ವಾ ಅದೆಲ್ಲ ಮಾಡ್ತಾರೆ. ಪೊಂಗಲ್ ಅಂದರೆ ನನಗೆ ನೋಡಿರ್ಬೋದು, ನಾನು ತಿಂದಿದ್ದೇನೆಲ್ಲ ಮಾತ್ರ ನನಗೆ ಗೊತ್ತಿಲ್ಲ, ನೋಡಬೇಕು ಹೇಗಿರ್ತದೆ ಅಂತ. ಸ್ವಾತಿ ಬಂದರು. ಹಾಯ್ ಸ್ವಾತಿ, ವೆಲ್ಕಮ್ ಸ್ವಾತಿ. ನಿಮಗೆ ಗಣೇಶ ಹಬ್ಬದ ಶುಭಾಶಯಗಳು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಹೌದಾ ದುರ್ಗಾ ಸಿಸ್, ಓಕೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸೂಪರ್ ಸಪೋರ್ಟ್ ಇದೆ. ಎಂಚ ಉಳ್ಳಾರ ಅಕ್ಕ, ಯಾರು ಹುಷಾರಿಲ್ಲ ಸ್ವಾತಿ, ಈರೆಂಚ ಉಳ್ಳಾರು. ಗುಡ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಸೇಮ್ ಟು ಯು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಸ್ವಾತಿ ಪಾಯಸ ಮಾಡಿದ್ದೀರಾ? ಏನು ಹುಷಾರಿಲ್ಲ ಅಕ್ಕ ಬರೋದು. ನೈಸ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಇವತ್ತು ಗಿರಿಜಾ ಸಿಸ್ದು ಲೈವ್ ಇತ್ತಾ? ನನಗೆ ಪುರ್ಸೊತ್ತಿಲ್ಲ, ಯಾರ ಲೈವ್ಗೆ ಹೋಗಲಿಲ್ಲ. ಪ್ರೀತಿ ಸಿಸ್ದು ಲೈವ್ಗೆ ಕೂಡ ಹೋಗಲಿಲ್ಲ ನಾನು. ಪ್ರೀತಿ ಸಿಸ್ದು ಲೈವ್ ಇತ್ತಿಲ್ವ ಅಂತ ಗೊತ್ತಿಲ್ಲ. ಮಳೆ ತುಂಬ ಇದೆ, ಇನ್ನೂ 30 ತಾರೀಕು ತನಕ ಮಳೆ ಅಂತೆಲ್ಲ. ಇದು ಮಳೆ ಇದೆ, ತುಂಬ ಇದೆ, ಬರ್ತಾ ಇದೆ ಮಳೆ. ಶಬ್ದ ಕೇಳ್ತದಲ್ಲ ಮಳೆಯದ್ದು. ಚಾ ಪರಿ ಈರ್ ಪರಿಯಾರ. ಸೂರ್ಯ ಅವರು ಗುಡ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ಆಯಿತಾ ಅಂತ ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೆ ಹೃದಯವೂ ಅರಳಿತು. ಕಾಂಚನ ಗಂಗಾ ಏರಲಿ ಪ್ರೀತಿ, ಚಂದ್ರಮಂಡಲ ಸುತ್ತಲಿ ಪ್ರೀತಿ. ನಿನಗಾಗಿ ಪ್ರಾಣ ನೀಡುವೆ, ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು. ಹೌದು ದುರ್ಗಾ ಸಿಸ್, ಓಕೆ ಅಂತ ಹೇಳಿದೆ. ನೈಸ್ ಅಂತ ಹೇಳ್ತಾ ಇದ್ದಾರೆ ಸೂರ್ಯ ಅವರು. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು. ಸ್ವಾತಿ ನೀ ರಜೆನಾ? ಸೂರ್ಯನಿಗೆ ರಜೆ ಅಲ್ಲ ಇವತ್ತೆಲ್ಲರಿಗೂ ಕೂಡ ರಜೆ, ಗೌರ್ಮೆಂಟ್ ರಜೆ ಅಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸೂರ್ಯ ಮತ್ತು ಸ್ವಾತಿ ಅವರು. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್.
ಒಳ್ಳೆ ಮಾಡಿದರೆ ಜಾಲಿ ಜಾಲಿ ಇವತ್ತು ಅಕ್ಕ. ಹೌದೌದು, ರಜೆ ಆದರೆ ಜಾಲಿ ಅಲ್ಲ. ಅಯ್ಯೋ ದೇವ್ರೆ. ರಜೆ ಅಂದರೆ ಜಾಲಿ ಸೂರ್ಯನಿಗೆ. ಇಲ್ಲದಿದ್ದರೆ ಕಲಿಬೇಕಲ್ಲ, ಓದಬೇಕಲ್ಲ, ಕಷ್ಟ ಅಲ್ವಾ. ಸ್ವಾತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಒಳ್ಳೆ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಲ್ಲಿದ್ದಾರೆ. ಓಕೆ ಓಕೆ. ಸ್ವಾತಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೂರ್ಯ. ಹರೀಶ್ ಅವ್ರು ಬಂದರು. ಹಾಯ್ ಅಕ್ಕ ಅಂತ ಹೇಳಿದ್ದಾರೆ. ಹಾಯ್ ಹರೀಶ್ ಅವರೇ, ವೆಲ್ಕಮ್. ಹರೀಶ್ ಅವರೇ, ನಿಮಗೆ ಗಣೇಶ ಹಬ್ಬದ ಶುಭಾಶಯಗಳು. ದುರ್ಗಸಿಸ್ ಜಾಲಿ ಜಾಲಿ, ಪಕೆಟ್ ಎಲ್ಲ ಖಾಲಿ. ಹೌದೌದು, ಜಾಲಿ ಜಾಲಿ, ಪಕೆಟ್ ಖಾಲಿ ಆಗ್ತದೆ ಅಲ್ವಾ. ಪಕೆಟಲ್ಲಿ ತುಂಬ ಇಡಬೇಕಲ್ವಾ, ಆಗ ಖಾಲಿ ಆಗ್ತದೆ. ನಾಳೆ ಮತ್ತೆ ಅದೇ ಕಾಲೇಜ್, ತಲೆನೋವಕ್ಕ. ಕಲಿಬೇಕು ಸೂರ್ಯ. ಈಗ ಕಲಿತ್ರೆ ಮತ್ತೆ ದೊಡ್ಡ ಒಂದು ಆಫೀಸಲ್ಲಿ ಕೆಲಸ ಮಾಡ್ಬೋದಲ್ಲ, ಎಲ್ಲರಿಗೂ ಕೆಲಸ ಕೊಡ್ಬೋದಲ್ಲ. ಹಾಗೆ ದುರ್ಗಸಿಸ್ ಜಾಲಿ ಜಾಲಿ ಪಕೆಟ್. ನಾಳೆ ಮತ್ತೆ ಅದೇ ಕಾಲೇಜ್, ತಲೆನೋವಕ್ಕ. ಯಾಕೆ ತಲೆನೋವ? ಸೂರ್ಯ ಅವರು ಸಪೋರ್ಟಿನಲ್ಲಿದ್ದಾರೆ. ನೈಸ್ ಅಂತ ಹೇಳಿದ್ದಾರೆ. ಶ್ರೀಧರ್ ಅವರು ನಗಾಡ್ತಾ ಇದ್ದಾರೆ. ಓಕೆ ಓಕೆ ದುರ್ಗಸಿಸ್ ಅಂತ ಹೇಳ್ತಾರೆ. ನಮ್ಮ ಸೂರ್ಯನಿಗೆ ಕಿರೀಟ ಸಿಕ್ಕಿದೆ ಅಲ್ವಾ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸೂರ್ಯ. ಕಿರೀಟ ಸಿಕ್ಕಿದೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂರ್ಯ ಅವರು ಸಪೋರ್ಟಿನಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ತನುವು ಮನವು ಎಂದು ನಿಂದಾಗಿದೆ, ಆಸೆಯು ಎದೆಯ ತುಂಬ ತುಂಬಿ, ಏನೋ ಉಲ್ಲಾಸ, ಏನೋ ಸಂತೋಷ ಇದೇನೋ. ನನಗೆ ಕಿರೀಟ ಇಲ್ಲ. ಹೌದೌದು ಇದ್ದರು. ಎಲ್ಲರಿಗೂ ಕಿರೀಟ ಕೊಡೋದಿಲ್ಲಲ್ಲ ವೈಟಿ ಅವರು. ಲೆಕ್ಕದ್ದು 3 ಕಿರೀಟ ಇದೆ, ಯಾರಿಗಾದ್ರೂ ಒಬ್ಬರಿಗೆ ಕೊಡ್ತಾರೆ. ಹಾಗೆ ನನಗೆ ಕೂಡ ಎಲ್ಲಿ ಹೋದರೂ ಕೂಡ ಕಿರೀಟ ಸಿಕ್ಕುವುದಿಲ್ಲ. ನನಗೆ ಕೂಡ ನಾನು ಎಷ್ಟೇ ಮೆಸೇಜ್ ಹಾಕಲಿ, ಎಷ್ಟೇ ಇದು ಮಾಡಲಿ, ಕಿರೀಟ ಸಿಕ್ಕುವುದಿಲ್ಲ ನನಗೆ. ಸೂರ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಧರ್ ಬ್ರೋ ಕೂಡ ಸಪೋರ್ಟಿನಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಅದು ಸಪೋರ್ಟಿನಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಮೆಂಟ್ ಜಾಸ್ತಿ ಮಾಡು ಅಣ್ಣ, ನಿಮಗೂ ಕಿರೀಟ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೂರ್ಯ ಅವರು. ಹೌದೌದು. ಅದು ಯಾವ ರೀತಿ ಅವ್ರು ಕೊಡ್ತಾರೆ, ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ ಮಾರ್ರೆ. ಅದು ಕಮೆಂಟ್ ಜಾಸ್ತಿ ಮಾಡಿದವ್ರೀಗ ಅಲ್ಲ, ಸಿಂಗಲ್ ಕಮೆಂಟ್ ಹಾಕಿದವ್ರು ಕೊಡೋದು ಎಂತಂತ ಗೊತ್ತಿಲ್ಲ ಅವ ಸೂರ್ಯ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸೂರ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು. ಶ್ರೀಧರ ಗೌಡ ಅವರು ಲೈಕ್ ಡನ್ ಅಂತ ಹೇಳ್ತಾರೆ. ಶ್ರೀಧರ ನೀವೇ ಅಲ್ವಾ ಶ್ರೀಧರ್ದು? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಶ್ರೀಧರ್ ಗೊತ್ತಾಯಿತು ಶ್ರೀಧರ್ ಗೊತ್ತಾಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಕಣ್ಣು ಮಾರಿ ಕಣ್ಣು, ಯಾವ ಮೊಸಳೆ ಕಣ್ಣು, ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಾನೇ ಕಿರೀಟ ತಗೊಳ್ಳಕ್ಕೆ ಬಂದಿದ್ದೇನೆ. ಕಿರೀಟ ಸಿಕ್ಕಿದೆ ಅಲ್ವಾ? ಕಿರೀಟ ಸಿಕ್ಕಿತಲ್ವಾ ಶ್ರೀಧರ್ರು?
ಬಂತು ಕಿರೀಟ. ಹೌದೌದು ಅಕ್ಕ, ನಾನು ಯಾರನ್ನೇ ಹೋದ್ರು ಕಿರೀಟ ಬರುತ್ತೆ ಅಕ್ಕ. ಹೌದೌದು ಸೂರ್ಯ, ನೀನು ಮತ್ತು ಕೆಲವು ಇದ್ದಾರೆ, ರಂಜಿತ್ ಇದ್ದಾರೆ, ಯಾರ ಲೈವ್ಗೆ ಹೋದ್ರು ಅವರಿಗೆ ಕಿರೀಟ ಬರ್ತಿತ್ತು. ರಂಜಿತ್ ಬರ್ತಾ ಇದ್ರಲ್ಲ ಅವರಿಗೆ ಕೂಡ. ಮತ್ತೆ ಯಾರಿಗೆ, ಸಂಗೀತನಿಗೆ ಕೂಡ ಯಾರ ಲೈವಲ್ಲಿ ಹೋದರೂ ಅವರಿಗೆ ಕಿರೀಟ ಸಿಗ್ತಾ ಇತ್ತು. ನಿಮಗೆ ಕೂಡ ಹಾಗೆ ಅಲ್ಲ? ಎಷ್ಟು ಕಿರೀಟ ಆಗಿದೆಯಾ ಸೂರ್ಯ? ದುರ್ಗಾ ಸಿಸ್ ಕಿರೀಟ ಬಂತು. ಹೌದೌದು ಕಿರೀಟ ಬಂತಲ್ವಾ? ಸೂರ್ಯ ಸಪೋರ್ಟಿಗಲ್ಲಿದ್ದಾರೆ. ಥ್ಯಾಂಕ್ ಯು ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೂರ್ಯ. ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಥ್ಯಾಂಕ್ ಯು. Thank you so much. Thank you, Siddhartha. Thank you. ಎಷ್ಟು ಹೊತ್ತರಲ್ಲಿ ಬಂದರೂ ಕೂಡ ಜನವೇ ಇಲ್ಲ ಶ್ರೀಧರ್ಗೂ. 2 ಗಂಟೆಗೆ ಬಂದರೆ ಕೂಡ ಜನ ಇಲ್ಲ, 4 ಗಂಟೆಗೆ ಬಂದರೂ ಕೂಡ ಜನ ಇಲ್ಲ. ಅಕ್ಕ, ನನ್ನಕ್ಕಿಂತ ವಾಪಸ್ ಹೋಗುತ್ತೆ ಅನಿಸುತ್ತೆ ಅಕ್ಕ. ಯಾಕೆ? ಯಾರು ಬರಲಿಲ್ಲಲ್ಲ. ಯಾರು ಬರ್ದಿದೆ ನಿನ್ನಕ್ಕೆ ಇರ್ತದೆ ನಿಮಗೆ. ನೈಸದೆ. ಈಗ ಯಾರಾದರೂ ಬಂದರೆ ಮಾತ್ರ ನೋಡಬೇಕಾಗ್ತದೆ ಯಾರಕ್ಕಿಂತ ಯಾರಿಗೆ ಹೋಗ್ತದೆ ಅಂತ. ಹೌದು ದುರ್ಗಾ, ನಾನು ಬರ್ತಾ ಇಲ್ಲ ಲೈವ್. ಹೌದೌದು ಯಾರು ಬರ್ತಾ ಇಲ್ಲ. ಏನು ಪ್ರಾಬ್ಲಮ್ ಉಂಟಾ ಅಂತಲ್ಲ ವೈಟಿಯಲ್ಲಿ. ಇವತ್ತೊಂದು ನನಗೆ ಮೇಲ್ ಬಂದಿತ್ತು. ಮೇಲ್ ಅಂದರೆ ಇದು ನೋಟಿಫಿಕೇಷನ್ ಬಂದಿತ್ತು. ಎಂಥದ ಇಶ್ಯೂ ಉಂಟಂತೆ, ಅದಕ್ಕೆ ನೀವು ಪೇಷನ್ಸಲ್ಲಿ ಇರಬೇಕು. ಎಂಥದ್ದು ನನಗೆ ಅರ್ಥ ಆಗಲಿಲ್ಲ ಅವರು ಹೇಳಿ. ನೋಡಬೇಕು, ಯಾರಾದರೂ ವಿಡಿಯೋ ಮಾಡಿದರೆ ಆಗ್ತಾರಲ್ಲ ಯಾರಾದರೂ, ಆಗ ನೋಡಬೇಕು. ದುರ್ಗಾ ಸಿಸ್ಸು ಅಂತ ಹೇಳ್ತದೆ. ಹೌದು ಶ್ರೀದೇವಿ, ಯಾರು ಬರ್ತಾ ಇಲ್ಲ. ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ, ರಮೆಯ ರಮಿಸಿ. ಸೂರ್ಯ, ಇವತ್ತು ರೀತು ಅವರದು ಲೈವ್ ಇಲ್ವಾ? ಅವರು 4 ಗಂಟೆಗೆ ಮಾಡ್ತಾರಲ್ಲ ಲೈವು ರೀತು. ನಾನು ಇವತ್ತು ಯಾರ ಲೈವ್ಗೆ ಹೋಗಲಿಲ್ಲ. ನಾನು ಎಲ್ಲರೂ ಬ್ಯುಸಿ ಇರಬೇಕು. ಎಲ್ಲರೂ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೊತ್ತಿಲ್ಲ ಅಕ್ಕ, ಇರ್ತದೆ ಅವ್ರದ್ದು 4 ಗಂಟೆಗೆ 4:15 ಏನು ಇರ್ತದೆ ಅಲ್ವಾ? ಯಾವಾಗ ಮೊನ್ನೆ ಹೇಳಿದರು, ನಾನು 4:15 ಸಂಜೆ ಮಾಡ್ತೇನೆ ಅಂತ ಹೇಳಿದರು. ನೋಟಿಫಿಕೇಶನ್ ಬರಲಿಲ್ಲ ನನಗೆ. ದುರ್ಗಾ ಸಿಸ್, ನಿಮ್ಮ ಹತ್ರ 2 ಮೊಬೈಲ್ ಇಲ್ಲ ಶ್ರೀಧರ್? ನನ್ನ ಹತ್ರ ಒಂದೇ ಮೊಬೈಲ್ ಇರೋದು. ನನ್ನ ಹತ್ರ ಒಂದೇ ಮೊಬೈಲ್, ಸಪೋರ್ಟಿಗೆ ಎಲ್ಲದಕ್ಕೂ ಕೂಡ ಒಂದೇ ಮೊಬೈಲ್. ನನ್ನ 2 ಇಲ್ಲ, ಒಂದೇ ಮೊಬೈಲ್. ಅದೇ ಕಷ್ಟ ಶ್ರೀಧರ್ ಬ್ರೋ. 2 ಮೊಬೈಲ್ ಇದ್ದರೆ ಒಂದರಲ್ಲಿ ಸಪೋರ್ಟ್ ಮಾಡ್ಬೋದು. ಇದು ನನಗೆ ವಿಡಿಯೋ ಎಡಿಟಿಂಗ್ಗೆ ಕೂಡ ಇದುವೇ ಬೇಕು, ಲೈವ್ಗೆ ಕೂಡ ಇದುವೇ ಬೇಕು, ಮತ್ತು ಸಪೋರ್ಟಿಗೆ ಕೂಡ ಇದುವೇ ಬೇಕಾಗ್ತದೆ. ಹಾಗೆ ತುಂಬ ಕಷ್ಟ ಆಗ್ತದೆ. ಇವತ್ತು ವಿಡಿಯೋ ಒಂದು ಎಡಿಟಿಂಗ್ ಉಂಟು. ವಿಡಿಯೋ ಕೂಡ ಹೋಗೋದಿಲ್ಲ ಶ್ರೀಧರ್ ಬ್ರೋ. ಸುಮ್ಮನೆ ವೀಡಿಯೋ ಹಾಕೋದು. ನಂದು 50, ನಿನ್ನೊಂದು ಯಾವುದೋ ಮೊನ್ನೆ ಹಾಕಿದ್ದೇನೆ, 50 ಹೋಗಿದೆ ಅಷ್ಟೇ. ವಿಡಿಯೋ ಕೂಡ ಯಾರು ಕೂಡ ನೋಡೋದಿಲ್ಲ. ಹಾಗೆ ಹೌದು ದುರ್ಗಾ ಸಿಸ್, ಹೌದು. ನಾವು ನಮ್ಮ ಸಮಾಧಾನಕ್ಕೆ ಹಾಕೋದು ಅಷ್ಟೇ. ವಿಡಿಯೋ ಹಾಕಿದ್ದೇವೆ ಇವತ್ತು, ಶಾರ್ಟ್ ವಿಡಿಯೋ ಹಾಕಿದ್ದೇವೆ. ಯಾವುದು ಓಡಿಲ್ಲ. ಏನು ಅಂದರೆ ಇವತ್ತು ಶಾರ್ಟ್ ವಿಡಿಯೋ ಓಡ್ತಾ ಇತ್ತು, ಶಾರ್ಟ್ ವಿಡಿಯೋ ಕೂಡ ಓಡೋದಿಲ್ಲ ಈಗ. ಹಾಗೆ ಆಗಿದೆ. ಒಂದು 3 ದಿನದ ನಂತರ ಸ್ವಲ್ಪ ಓಡ್ತದೆ. ಫಸ್ಟ್ ಸೂರ್ಯ ಆಗ್ತಾ ಇದ್ದ. ಯಾಕೆ ಸೂರ್ಯ, ಏನಾಯಿತು? ವಿಡಿಯೋ ಹೌದಲ್ಲ, ವಿಡಿಯೋ ಹಾಕಿದ್ರೆ ಓಡುದಿಲ್ಲಲ್ಲ.
ನಾನು ನನ್ನ ಸಮಾಧಾನಕ್ಕೆ ಆಗಬೇಕಾಗ್ತದೆ ಅಷ್ಟೇ, ಮತ್ತೆ ಎಂತ ಇಲ್ಲ ಕರ್ಮ. ಹೌದು, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಹೌದು ಹೌದು, ನಮ್ಮ ಸಮಾಧಾನಕ್ಕೋಸ್ಕರ ನಾವು ಲೈವ್ ಮಾಡೋದು. ನಾನಿವತ್ತು 1 ಗಂಟೆ ಲೈವ್ ಮಾಡಿದೆ, ಪರವಾಗಿಲ್ಲ, ಸ್ವಲ್ಪ ಒಂದಾದರೂ ಆ್ಯಡ್ ಆಗ್ತದೆ ಅಂತ ಅಷ್ಟೇ. ಮತ್ತು ವಿಡಿಯೋ ಒಂದು 50 ಜನ ನೋಡಿದ್ರಲ್ಲ ಸಾಕು ಅಂತ. ಗೊತ್ತಾಯ್ತು, ನಾವು ನಮ್ಮನ್ನು ನಾವೇ ಸಮಾಧಾನ ಮಾಡ್ಕೊಳ್ಳೋದು, ನಾವೇ ವಿಡಿಯೋ ಹಾಕ್ಕೊಂಡು ನಾವೇ ಸಮಾಧಾನ ಮಾಡ್ಕೊಳ್ಳೋದು. ಇಷ್ಟು ನೋಡಿದ್ರಲ್ಲ ಸಾಕು ಇವತ್ತು. ಮತ್ತು ಎಂತ ಇಲ್ಲ ಅಷ್ಟೇ. ವೈಟಿ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಅವರಿಗೆ ನಿದ್ದೆ ಕಾಣಬೇಕು ವೈಟಿ ಅವರಿಗೆ. ಹಾಗೆ ಅವರು ಹೇಳ್ತಾರಲ್ಲ, ನಿದ್ದೆಯಿಂದ ಎದ್ದ ನಂತರ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ, ಅದು ಕುಂಭಕರ್ಣ ನಿದ್ದೆ ಇರಬೇಕು, ಆಗ ನಮ್ಮ ವಿಡಿಯೋ ವೈರಲ್ ಆಗ್ಬೋದು, ಇಲ್ಲದ ಲೈವ್ ವೈರಲ್ ಆಗ್ಬೋದು. ಈಗ ಮಲಗಿದ್ದಾರೆ, ಇನ್ನು 6 ತಿಂಗಳ 3 ತಿಂಗಳ ನಂತರ ಹೇಳ್ಬೋದು ಅವರು. ಅಕ್ಕ ಲೈವ್ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ ಅಕ್ಕ? ಮತ್ತೆ ತುಂಬ ಕಷ್ಟ, ಸ್ವಲ್ಪ ಇದ್ದ ಸೂರ್ಯ ತುಂಬ ಕಷ್ಟ. ಫೇಸ್ ಲೈವ್ ಉಂಟಲ್ಲ, ಫೇಸ್ ಲೈವ್ ತುಂಬ ಕಷ್ಟ. ನಮ್ಮ ಮುಖ ನಾವೇ ನೋಡ್ಕೊಳ್ಬೇಕು. ಅಯ್ಯೋ ದೇವರ, ವೈಟಿ ಅವರಿಗೆ ಹೌದು ಹೌದೌದು ಶ್ರೀಧರ್, ಸೂರ್ಯ ಸಪೋರ್ಟಿಗಲ್ಲಿದ್ದಾರೆ, ಸೂರ್ಯ ನಗ್ತಾ ಇದ್ದಾರೆ. ಹೌದೌದು, ಮತ್ತೆ ನಮ್ಮನ್ನೇ ಗೆಟ್ ಔಟ್ ಅಂತ ಹೇಳಲಿಕ್ಕಿಲ್ಲಲ್ಲ. ಅಯ್ಯೋ ದೇವ, ಅವರಿಗೆ ಅರ್ಥ ಆಗಲಿಕ್ಕಿಲ್ಲ ನಮ್ಮ ಭಾಷೆ, ಅವರು ಇಂಗ್ಲೀಷ್ನವರಲ್ಲ, ಹಾಗೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಮ್ಮದು ಗೇಟ್ ಪಾಸ್ ಕೊಡ್ತಾಯಿದ್ರು. ತುಂಬ ಬೇಜಾರಾಗ್ತದೆ, ಏನು ಗೊತ್ತಾ, ವಿಡಿಯೋ ಓಡೋದಿಲ್ಲ, ಲೈವ್ ಇದ್ದದ್ದು ಕೂಡ ಎಲ್ಲ ಇದು ಮಾಡಿದ್ದಾರೆ, ವೈರಲ್ ಇದ್ದದ್ದು ಕೂಡ ತೆಗೆದಿದ್ದಾರೆ. ಹಾಗೆ ಸೂರ್ಯ ನೈಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಸೂರ್ಯ ನೀನು ಲೈವ್ ಮಾಡ್ತೀಯಾ? ಸೂರ್ಯನ ಹತ್ರ ಕೇಳೋದು ಲೈವ್ ಮಾಡ್ತೀಯ, ನನಗೆ ಹೋಗ್ಲಿಕ್ಕೆ ಬಿಡಿಸೋದಿಲ್ಲ. ನಾನು ಎಲ್ಲರ ಹತ್ರ ಕೇಳೋದು ಲೈವ್ ಮಾಡ್ತೀರಾ ಅಂತ. ನಾನು ಭಾರಿ ಕಷ್ಟದಲ್ಲಿ ಟೈಮ್ ಅಡ್ಜಸ್ಟ್ ಮಾಡಿ ಹೋಗೋದು ಲೈವಿಗೆ ಸಪೋರ್ಟ್ ಮಾಡಲಿಕ್ಕೆ. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಶ್ರೀಧರ್ ಅವರು ನಗ್ತಾ ಇದ್ದಾರೆ, ನೈಸ್ ಅಂತ ಹೇಳ್ತಾ ಇದ್ದಾರೆ ಸೂರ್ಯ. ಥ್ಯಾಂಕ್ ಯು. ಈಗ ನೀವಿಬ್ಬರಿದ್ದೀರಾ, ನೀವಿಬ್ಬರೇ ಇಲ್ಲದಿದ್ದರೆ ಬೇರೆ ಯಾರು ಬರೋದಿಲ್ಲ ನೋಡಿ ಅಂತೆ. ಹೌದೌದು, ಹೌದು ನೆಟ್ವರ್ಕ್ ಇಶ್ಯೂ. ನಾನು ಆಗ ನೀವಿದ್ರಲ್ಲ ಇಬ್ಬರು, ಜೀರೋನೇ ಕಾಣ್ತಿತ್ತು ನನಗೆ ಹಾಗೆ. ಹೌದು, ಮತ್ತು ಈಗ ಎಲ್ಲರೂ ಕೂಡ ವೈಟಿ ಮಾಡ್ತಾರಲ್ಲ, ಹಾಗೆ ಅವರಿಗೆ ಕನ್ಫ್ಯೂಸ್ ಆಗಿರಬೇಕು ಯಾರದರ ವಿಡಿಯೋ ವೈರಲ್ ಮಾಡೋದು. ಅದಕ್ಕೆ ಯಾರಿಗೂ ಕೂಡ ಬೇಜಾರು ಬೇಡ, ಹಾಗೆ ಇರ್ಬೋದು ಅವರದ್ದು. ನಮ್ಮದೊಂದು ಮೋನ ಆಗುವಾಗ ಒಂದು 2 ವರ್ಷ 3 ವರ್ಷ ಆಗ್ಬೋದಾ ಅಂತ ಇವರು ಹೀಗೆ ಇದು ಮಾಡಿದರೆ 2-3 ವರ್ಷ ಖಂಡಿತ ಆಗ್ತದೆ ಅಲ್ವಾ? ನೋಡಿ 4 ಮಂದಿ ಇದ್ದಾರೆ, 2 ಮಂದಿ ನೀವು ಇಲ್ಲಿ ಮೆಸೇಜ್ ಮಾಡಿ, 2 ಮಂದಿ ಬರುವುದೇ ಇಲ್ಲ ಕೆಳಗೆ. ನಾನು 10 ಮಂತ್ಸ್ ಆಯಿತು. ಹೌದು, ನಂದು ಕೂಡ ಇನ್ನು ಜನವರಿಗೆ ವರ್ಷ ಆಗ್ತದೆ, ನಂದು ಕೂಡ. ಇದು ವರ್ಷ ಆದರೂ ಕೂಡ ನಾವು ಇಲ್ಲಿ ಇರ್ತೇವೆ ಅಂತ 1-2 WH ಆ್ಯಡ್ ಆಗ್ತದೆ ಅಷ್ಟೇ. ಹೌದು, ವೈರಲ್ ಆದರೆ ಪರವಾಗಿಲ್ಲ, ವಿಡಿಯೋ ಆಗಿರ್ಬೋದು, ಅಲ್ಲ ಶಾರ್ಟ್ ವೈರಲ್ ಆದರೆ ಪ್ರಯೋಜನ ಇಲ್ಲ, ಅದರದ್ದು ವಾಚ್ ಅವರ್ ಸಿಕ್ಕುವುದಿಲ್ಲಲ್ಲ ನಮಗೆ. ನಾವೊಂದು ಸಮಾಧಾನಕ್ಕೆ ಹಾಕೋದು, ನಾನು ದಿನಕ್ಕೊಂದು 2 ಶಾರ್ಟ್ ವೀಡಿಯೋ ಆಗಿದ್ದೀನಿ, ಇವತ್ತು ಆಗಿದ್ದೆಲ್ಲ ಆ್ಯಕ್ಟಿವ್ ಆಗಿದ್ದೇನಲ್ಲ ಅಂತ ಹಾಕೋದು ಅಷ್ಟೇ, ಓಡೋದಿಲ್ಲ ಅದು. ಎಷ್ಟೇ ಯಾವ ಟ್ರೆಂಡಿಂಗ್ ಸಾಂಗ್ ಹಾಕಿದ್ರು ಕೂಡ ಓಡೋದಿಲ್ಲ. ಅಕ್ಕ ನನ್ನೆಲ್ಲ ಮಾಡು ಅನ್ನುತ್ತಾರೆ. ಮಾಡ್ಬೋದಲ್ಲ ಸೂರ್ಯ, ಮಾಡ್ಬೋದು, ಫೇಸ್ ಲೈವ್ ಮಾಡು, ಎಲ್ಲ ಇಡೀ ಕಾಲೇಜ್ ಅವ್ರು ಬರ್ತಾರೆ ನೀನು ಲೈವ್ ಮಾಡಿದ್ರೆ. ನೀನು ಕಾಲೇಜಲ್ಲಿ ಗೊತ್ತಿಲ್ವಾ ಯೂಟ್ಯೂಬ್ ಚಾನಲ್ ಮಾಡ್ತೀಯ ಅಂತ? ನೀನು 1,000 ಜನ ಇಲ್ವಾ ಕಾಲೇಜಲ್ಲಿ? ಎಲ್ಲರ ಹತ್ರ ಹೋಗಿ ಮೊಬೈಲ್ ತಗೊಂಡು ಎಲ್ಲರೂ ಸಬ್ ಮಾಡು ಎಲ್ಲರನ್ನು ಕೂಡ. ಶ್ರೀಧರ್ ಅವರು ನಗಾಡ್ತಾ ಇದ್ದಾರೆ, ಸೂರ್ಯ ಸಪೋರ್ಟಿಂಗಲ್ಲಿದ್ದಾರೆ. ಹೌದೌದು, ನಾವು ಖಾಲಿ ನಗಲೇಬೇಕು ಶ್ರೀಧರ್ರು, ಮತ್ತು ಎಂತ ಇಲ್ಲ ನಮ್ಮ ಕೈಯಲ್ಲಿ, ನಗ್ತಾನೆ ಇರಬೇಕು ಅಷ್ಟೇ. ಅಕ್ಕ ಬೇಡ ಅಂತ ಹೇಳಿದೆ. ನಾನೊಂದು ಐಡಿಯಾ ಕೊಟ್ಟದ್ದು ಸೂರ್ಯ, ನಿನಗೆ ಬೇಡವಾ? ಗೊತ್ತಿಲ್ವಾ? ಕಾಲೇಜ್ನಲ್ಲಿ ಗೊತ್ತಿಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಅವರು, ನಗ್ತಾ ಇದ್ದಾರೆ. ಹೌದೌದು, ಮತ್ತು ಎಂತಲ್ಲ ಯಾರಿಬ್ಬರು ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ, ಯಾರಂತ ಗೊತ್ತಿಲ್ಲ ಮಾತ್ರ. ಪರವಾಗಿಲ್ಲ, ಇರಲಿ ಅವರು, ಹಾಗೆ ಇರಲಿ, ಚೆನ್ನಾಗಿರಲಿ ಅವರು.
ನಾವು ಮಾತಾಡುವ ಅಲ್ವಾ? ನವಿಲೇನು ಕುಣಿಬೇಕು. ಹೌದೌದು, ಅದು ಬರ್ತದೆ, ಅದಕ್ಕೆ ಅವರು ಅಲ್ಲಿ ಇರಲಿ. ಹೋಗಬೇಡಿ ಆಯಿತಾ, ನೀವು ಅಲ್ಲಿ ಇರಿ ಆಯಿತಾ. ನವಿಲೇನು ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅಪ್ಪನೂ ದುಡಿಬೇಕು, ಅಮ್ಮನೂ ಹಾಡಿಬೇಕು. ಅದಲಿ ಬದಲಿ ಆಗೋದ್ರೆ ಕರುಳಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ಯಾರಿಗೂ ಗೊತ್ತಿಲ್ಲ ಅಕ್ಕ, ಮನೆಗೂ ಗೊತ್ತಿಲ್ಲ. ಹೌದಾ? ಓಕೆ ಓಕೆ ಓಕೆ. 1,000 ಸಬ್ಸ್ಕ್ರೈಬರ್ WH ಎಲ್ಲ ಕಂಪ್ಲೀಟ್ ಆದಮೇಲೆ ಹೇಳು ಆಯಿತಾ? ವಿಡಿಯೋ ಹಾಕ್ತೀಯಾ ಸೂರ್ಯ? ವಿಡಿಯೋ ಹಾಕಿದರೆ ನಂದು ಒಂದು ಯಾವುದಾದ್ರೂ ವೀಡಿಯೋಗೊಂದು ಹಾಯ್ ಅಂತ ಕಮೆಂಟ್ ಹಾಕಾಯ್ತಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀ ಬಂದರೆ ಮೆಲ್ಲನೆ ಕಿದಿ ಜಿಮ್ಮಿತು ಜಲ್ಲನೆ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತು. ವೆಲ್ಕಮ್ ಟು YT ಸೂರ್ಯ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಅದು ಸೂರ್ಯ ಸಿಸ್ ಅಲ್ಲ, ಸೂರ್ಯ ಬ್ರದರ್. ಸೂರ್ಯನೇನು ಸಿಸ್ ಅಂತೆ. ನಾನು ಕೂಡ ಒಂದು ಸಲ ಏನು ಗೊತ್ತಾ, ನನಗೆ ಕೂಡ ಹಾಗೆ ಆಗೋದು, ಮೆಸೇಜ್ ಮಿಸ್ಟೇಕ್ ಆಗೋದು. ಬ್ರೋ ಸಿಸ್ ಅಂತ ಟೈಪ್ ಮಾಡಿ ಬಿಡೋದು, ಮತ್ತು ನಾನೇನಾಗೋದು ಮಾರ್ರೆ, ನಾನು ಎಂತ ಟೈಪ್ ಮಾಡಿದೆ ಅಂತ. ಸೂಪರ್ ಅಣ್ಣ ಅಂತ ಹೇಳ್ತಾ ಇದೆ. ವೆಲ್ಕಮ್ ಟು ಸೂರ್ಯ ಬ್ರೋ. ಹೌದು ಶ್ರೀಧರ್ ಬ್ರೋ, ನನ್ನದು ಕೂಡ ಹಾಗೆ ಆಗ್ತದೆ, ಮೆಸೇಜ್ ಟೈಪ್ ಮಾಡುವಾಗ ತಪ್ಪಾಗ್ತದೆ, ಏನಾಗೋದಿಲ್ಲ ಅದೆಲ್ಲ ಅಲ್ವಾ. ನಾವೆಲ್ಲ ಅಡ್ಜಸ್ಟ್ ಮಾಡ್ತೇವೆ ಅಲ್ವಾ ಸೂರ್ಯ? ಆದರೆ ಸೂರ್ಯನಿಗೆ ನಗಲಿಕ್ಕೆ ಬಂದು ಸಿಸ್ ಅಂತ ಹೇಳಿದ್ರಲ್ಲ ಅದಕ್ಕೆ. ಅಯ್ಯೋ, ಒಂದಿನ ಅದು ಸಿಸ್ ಅದೆಲ್ಲ ಅಂತ ಅಲ್ವಾ ಸೂರ್ಯ? ಎಲ್ಲ ವೈಟ್ ಎಫೆಕ್ಟ್ ದುರ್ಗಸಿಸ್. ಹೌದು, ಅದು ಖಂಡಿತ ಇದು ವೈಟಿದೆ ಎಫೆಕ್ಟ್. ಪರವಾಗಿಲ್ಲ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ದೂರದ ಊರಿಂದ ಹಮ್ಮಿರ ಬಂದ, ಚಟ್ಟಾರಿ ಸೀರೆ ತಂದ, ಅದರಲ್ಲಿ ಇಟ್ಟವನೇ ಈ ನನ್ನ ಮನಸ ಜೋಪಾನ ಜಾನೆಯಿಂದ. ಸಾರಿ ಸೂರ್ಯ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಅದು ಟೈಪಿಂಗ್ ಮಿಸ್ಟೇಕ್ ಆದದಲ್ಲ ಶ್ರೀಧರ್ ಬ್ರೋ. ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆ್ಯಂಕರ್ ಸಂಗೀತ. ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀದುರ್ಗ ಚಾನಲ್. ಪ್ರಸಾದನ ವೆಲ್ಕಮ್. ವಿಘ್ನ ವಿನಾಶಕ ಗಣೇಶ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಲಿ. ಗಣೇಶ ಚತುರ್ಥಿಯ ಶುಭಾಶಯಗಳಂತ ಹೇಳ್ತಾ ಇದ್ದಾರೆ ಪ್ರಸಾದನ್ನ ನಿಮಗೆ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಸಾದನ್ನ ಸಪೋರ್ಟಿಂಗಲ್ಲಿದ್ದಾರೆ. ಓಕೆ, ಬಾಯ್ ದುರ್ಗಸಿಸ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ, ಬಂದು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಬಾಯ್ ಬ್ರೋ, ಬಾಯ್. ಪ್ರಸಾದನ ಸಪೋರ್ಟಿಂಗಲ್ಲಿದ್ದಾರೆ. ಪ್ರಸಾದನ್ನ ಚೌತಿಗೆ ದಾದಿ ಗೌಜಿಯೇ ಅಣ್ಣ ಸ್ವಾರಿ ಬೇಡ ಪ್ಲೀಸ್ ಅಂತ ಹಾಡು ಕೊಡ್ತಾ ಇದ್ದಾರೆ. ಇಸ್ಸೆ ಬರ್ತೀನಿ ನಾನು ಅಂದೆ, ಒಲ್ತು ಬರ್ತೀನಿ ಇಸ್ಸೆ ಬರ್ತೀನಿ. ದೂರ ಹೋಗಿದ್ದಾರೆ. ತುಂಬ ಖುಷಿ ಆಯಿತು ನಿಮ್ಮ ಲೈವ್ಗೆ ಬಂದು. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಬಂದದ್ದು ನಮಗೆ ಖುಷಿ ಆಯಿತು. ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ ಸೂರ್ಯ ಅವರು. ಸೂಪರ್ ಅಂತ ಹೇಳಿದೆ. ಓಕೆ ಸೂರ್ಯ ಬಾಯ್ ಅನ್ನು ಸೂರ್ಯ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಓಕೆ ಅಲ್ಲ ಇನಿ ಪೂರ ಟೆಂಪಲ್ ಹೋದ್ ಬರ್ತೀನಿ ಅಂದೇ ಪೂರ ಟೆಂಪಲ್ ತಿರ್ಗ್ಯಾರಾ. ಓಕೆ ಇಂಕಲು ಒಂಜಿ ಟೆಂಪಲ್ ಪೋದು ಕೊರಲ್ ಕಂತ ಇಲ್ಲಡು ಕೊರಲ್ ಪಾಡಿಯ ವನಸ್ ಮಲ್ತ ಆಂಡಡಿ ಎಲ್ಲ ನನ್ನ ಗಣಪತಿ ವಿಸರ್ಜನೆ ಉಪ್ಪರಂಡು ಎಲ್ಲೆ. ಓಕೆ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಏರ್ಲಿಜ್ಜರಿಯ ಪೂರ ಬ್ಯುಸಿ ಐನಿ ಪ್ರೀತಿಸಿದ ಲೈವ್ ಇತ್ತರೆ ಪ್ರಸಾದಣ್ಣ ಮಧ್ಯಾಹ್ನ ಪ್ರೀತಿ ಬೊಕ್ಕ ಹಸ್ಬೆಂಡ್ ಜೋಕುಲ್ ಪೂರ ಪೋದ್ ಬರ್ತೀನಿ ಅಂದೆ ಪೂರ ಒಟ್ಟಿಗಿತ್ತಾರಾ. ಓಕೆ ಅನ್ನ ತಿಕ್ಕಿಯರೇಗ ಅಂಚೆ ನೀನು ಫೋಟೋ ಬರ್ಕೊಂಡು ಬಂತೆ ಪ್ರೀತಿಸ ಬಂತೆ ಒಟ್ಟು ತಿಕ್ಕಿಯಡ ಪೂರ ಒಂಜಿ ಫೋಟೋ ಪಾಡ್ಲೇನು ಸೆಲ್ಫಿ ತೆತ್ತು ಪಾಡ್ಲೇನು ಎತ್ತರ ಫೋಟೋ ಹಾಂ ಪಂತೀರ. ಓಕೆ ಅವೇ ನೀನು ಲೈವ್ ಇತ್ತಲೇ ಪ್ರೀತಿಸಿನ ಇಜ್ಜದೆ ಇಲ್ಲ ಸೂರ್ಯ. ಸೆಕೆಂಡ್ ಕಿರೀಟ ಬಂತು ಪ್ರಸಾದ ನನಗೆ ಬಂತು. ಫಸ್ಟ್ ಕಿರೀಟ ಪ್ರಸಾದ ನನಗೆ ಹೋಯ್ತು. ಸೆಕೆಂಡ್ ಉಂಟು ನಿನಗೆ.
ಸೆಕೆಂಡ್ ಉಂಟು, ಸೆಕೆಂಡ್ ಬಂತು, ಫಸ್ಟ್ ಹೋಗಿ ಸೆಕೆಂಡ್ ಬಂತು. ಇಜ್ಜಿ ನಾನು ಇತ್ತು ಜೊತೆ ನಾನು ಹೊರದ ಆಡಿಯೇ ಬಕ್ಕ ಎಂಕ್ ಚೂರು ಬೇಲೆ ಎತ್ತೀನಿ ನಾನು ಒಂಜರ ನಾನು ಆಡಿಯ ಲೈವಾರ್ನ ಮೇಲೆ ಪುರಾಯಕ ವನಸ್ಪುರಾಯಕ ನಾಡಿ ಇತ್ತಿ ಜರ್ನ ಅಂಚೆ ನೀನು ಗೌಜಿ ಅದೇ ಪುರ. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ಮಕ್ಕ ವನಸ್ಪುರ ಓಲು ದೇವಸ್ಥಾನಡ ಪ್ರಸದನ್ನ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ಟೆಂಪಲ್ ಡೇ ವನಸ್ ಮಲ್ತ್ ಬರ್ತೀನಿ ಅಂದೆ ಟೆಂಪಲ್. ಓಕೆ ಓಕೆ ದೇವಸ್ಥಾನ ಮಾಡಿ ಅವಲೇ ವನಸ್ ಮಲ್ತ್ ಅವೇ ಎಡ್ಡೆ ಹ್ಯಾಪಿನ ಅದೇ ಕಸದವ್ರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆನಂಚ ಎತ್ತಂತೆ ಕಡೆ ಬೈಜತೆ ಲೈವ್ಗೆ ಒಂತೆ ಪಡ್ದು ಪೋದ್ ಬರ್ಕೊಂಡು ಬರ್ತೀನಿ. ಜನನೇ ಇಜ್ಜಿ ಇರಲ್ಲ ಎನ್ನೆದು ಜನನೇ ಇಜ್ಜಿ ಬರ್ಕ ಯಾರು ಪೊಕ್ಕಳು ಬಂದು ಜನನೇ ಇಜ್ಜಿ. ಜನಗಳೆಲ್ಲ ಎಲ್ಲಿ ಹೋಗಿದ್ದಾರೆ ಅದನ್ನು ಗೊತ್ತಾಗೋದಿಲ್ಲ ಮಾರ್ರೆ. ಪ್ರಸ್ಥಾನ ಸಪೋರ್ಟಿಂಗ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಸ್ಥಾನ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಕುದಸ್ಸಿನ ಪಾತ್ರ ಕುಲ್ಲರ ಕೈ ಬೆನಲಕ್ಕ ಪೂರ ಗಣಪತಿ ತೂವರೆ ಪೋಯಿರ ಅಂದಂದು ಇನ್ನು ಗಣಪತಿ ವರೆ ಪೋಪಿರು ಬಯ್ಯನ ಮಾತ ಅಂಚೆನ ಲೈವ್ಗೆ ಏರ್ಲ ಇಚ್ಚಿರಿ ಮೂಜನ ಉಳ್ಳಿ ಏರಿದು ಗೊತ್ತಿಲ್ಲ. ಚಾಂಡ್ ಇನ್ನ ಆಡಿ ಚಾಂಡ್ ಇರ್ರಾಣಿ ಚಾ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪೂರ ನೆಪ್ಪಡಿ ಸಪೋರ್ಟಿಂಗ್ इसके चलते मुझे तुम्हें यूज करने की जरूरत ही नहीं पड़ी थी और आज तुम्हें मेरे भी कारण को जीतना ही होगा ಪ್ರೀತಿ ಅನ್ನ ಇಲ್ಲಡು ಚಾಲ ಚಕ್ಕುಲಿ ತಿಂದು ಬತ್ತ ಅಂದೆ ಅನ್ನ ತಿನ್ನ ಚಕ್ಕು ತಿಂದಂತಿನ ಕೆಲ್ತೊಂದು ಚಕ್ಕುಲಿ ಬಣ್ಣ इसको देखकर ऐड स्टॉप और नीचे शॉक हो जाते हैं। ऐश अपने पिकाचू को गोल्ड टैकल के साथ स्टार्ट करने बोलता है। न्यूटो बैरियर का यूज करके पिकाचू के अटैक को रोक देता है, फिर कंफ्यूजन का यूज करके उसको डैमेज देता है। ऐश का पिकाचू सपोर्टिंग अलिदारे थैंक यू प्रसन्न, थैंक यू सो मच, थैंक यू। रोक देता है। फिर ऐश अपने पिकाचू को एजिलिटी यूज करने बोलता है, जिससे उसकी स्पीड काफी ज्यादा बढ़ जाती है। रेड अपने यूजर को साइकिल अटैक यूज करने बोलता है, जिससे वो पिकाचू को कंट्रोल करके नीचे पटक देता है। पिकाचू ने ऑलरेडी जैक लाइट से काफी डैमेज किया था, जिसके चलते वो काफी ज्यादा वीक हो चुका है और यूट्यूब पूरी तरह से
అవే ಅಂದಾಗ ನಾರೇ ಆಪಲ್ ತಿನ್ನೋದು ಬರುತ್ತೆ. ರಾಹುಲ್ ಬಂದ್ರು. ಹಾಯ್ ರಾಹುಲ್, ವೆಲ್ಕಮ್. ರಾಹುಲ್ ಎಂಚಲ್ಲರು ಬಕ್ಕೆರೆಗೆ ಗಣೇಶ ಹಬ್ಬದ ಶುಭಾಶಯಗಳು. ಮನಸ್ಪಲ್ತಾರ ಕಾಫಿ ಪರಿಯರ ಲೈಕ್ ಡನ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಮ್ಮಗ್ಲ ಪಲ್ಲೆ ಗಣೇಶ ಹಬ್ಬದ ಶುಭಾಶಯ ಪಲ್ಲೆ ಪ್ರಸಾದನ ನಮ್ಮಗ್ಲ ಬಕ್ಕ ರಾಹುಲ್ ನಮ್ಮಲ 2 ಜನಕ್ಲ ಪಲ್ಲೆ ವ್ಯಾನ್ ಪನಿಯನ್ ಚತುರ್ಥಿಯ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೇಮ್ ಟು ಯು. ಚಾ ಆಂಡಿ ಅಕ್ಕ, ಚಾ ಆಂಡಿ, ಚಾ ಆಂಡಿ, ಚಾ ಪಲ್ದು ಬರ್ತೀನಿ ನಾನು ಲೈವ್. ಚಾ ಆತನ ಒಣಸ ಆತಂಡು. ಏನಾಡಿ ಚಾ ತರಕಾರಿ ಮಾರೋ ಆಂಟಿ ಮೀನಾಕ್ಷಿ ಅವರು ಬಂದ್ರು. ಹಾಯ್ ಮೀನಾಕ್ಷಿ ಅವರೇ, ವೆಲ್ಕಮ್. ನಾ ಬಂದೆ ಅಂತ ಹೇಳ್ತಾ ಇದ್ದಾರೆ. ಮೀನಾಕ್ಷಿ ಅವರೇ, ನಿಮ್ಗೆ ಗಣೇಶ ಹಬ್ಬದ ಶುಭಾಶಯಗಳು. ಅಕ್ಕ ಚೌತಿ ಜೋರಿ ಅಂದಂತ ಚೌತಿ ಜೋರಿ ಇಂಗ್ಲಿಗೆ ಮಧ್ಯಾಹ್ನ ಪುಡ್ಸೋದಿತ್ತಿದ್ದೆ ಪೂಜೆ ಇತ್ತು ಕೊರಳು ಪಾಡ್ರಿ ಇರ್ತೇನೆ. ಏನಾಯ್ತು ತರಕಾರಿ ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅವ್ರವ್ರ ಸಪೋರ್ಟಿಂಗ್ ಅಲ್ಲಿ. ಹ್ಯಾಪಿ ಗಣೇಶ ಚತುರ್ಥಿ. ಥ್ಯಾಂಕ್ ಯು. ಸೇಮ್ ಟು ಯು ನಿಮಗೆ ಕೂಡ. ಮತ್ತೆ ಎಂತ ಸ್ಪೆಷಲ್ ಇತ್ತು ತರಕಾರಿ ಅವರೇ, ತರಕಾರಿ ಮಾರೋ ಆಂಟಿ ಮೀನಾಕ್ಷಿ ಅವರೇ, ಎಂತ ಸ್ಪೆಷಲ್ ನಿಮಗೆ ಇವತ್ತು ಚೌತಿಯ ಲೆಕ್ಕದಲ್ಲಿ, ಗಣೇಶ ಚತುರ್ಥಿಯ ಲೆಕ್ಕದಲ್ಲಿ ಎಂತ ಸ್ಪೆಷಲ್ ಮಾಡಿದ್ದೀರಿ ಮನೆಯಲ್ಲಿ? ಪಾಯಸ ಮಾಡಿದ್ದೀರಾ? ತರಕಾರಿ ಕೋಳೆದಿತ್ತು ಈ ತರಕಾರಿ ಕೋಳೆದಿತ್ತು ಎಂಗ್ಲೇ ದುಂಬೆ ತರಕಾರಿ ಕಂದಿರಿಗೆ ಈ ತರಕಾರಿ ಆಂಟಿ ಮೀನಾಕ್ಷಿ ಬನ್ನ ಲೇಟ್ ಆಂಡು ತರಕಾರಿ ಕಜಿಪಾದಿತ್ತು ಬಿಸಿಲಿಡು ಉಂಡು ಕಜಿಪೂರ ಅನ್ನ ಪಿರಗಡ ಕೊಡ ತರಕಾರಿ ಪದಿಪಿಗೆ ತರಕಾರಿ ಆಂಟಿ ಇತ್ತೆ ಪದಿಪಿಗೆ ರೇಟ್ ಜಾಸ್ತಿಯೇ ಮಲ್ಲ ಪದ್ಪೆ ಬರ್ಪಡ ದಂಟು ಪದ್ಪೆ ದಂಟು ಐಕೇತ ಅಲ್ಪ ನಿಕಲ್ನಲ್ಪ ಒಂಜಿ ದಂಟು 100 ರೂಪಾಯಿ ಇನಿ ಬೈದೇರು ಮಾರೋ ನಾನು ಇನಿ ಬರ್ಚಿಂಗ್ಲಿಂಗ್ ಇನಿ ಎಂಕಲೆ ಕಜಿಪುರ ಆದಾತನ ಇತ್ತೆ ಬೈಯಾಡು ಬರ್ತಲ್ಲ ಎಂಚರನ ಇತ್ತೆ ಬೈಯಾಗ ಅವೇ ಕಜಿಪು ಉಂಡು ಮಧ್ಯಾಹ್ನ 7 ಬಗೆ ಕಜಿಪು ಹೋತನ ಎಂಕ್ಲಿಗ 7 ಬಗೆ ಹಾಕೊಂಡು ಒಟ್ಟು ಒಂಜಿ ಪದಂಗಿ ಬಟ್ಟೊಟ್ಟೆ ಬಕ್ಕ ಒಂಜಿ ಕಡ್ಲೆ ಸೂರಣ ಬಕ್ಕ ಪೀರಪ್ ಕರಿ ಬಕ್ಕ ಒಂದು ಬೆಂಡೆಕಾಯಿಲ ಅಂಬಡೆಲ ಬಕ್ಕ ಒಂದು ಪದ್ಪೆ ತೇವು ಐತೊಂಜೀರು ಕಸಿ ಬಕ್ಕ ಚಟ್ನಿ ಬಕ್ಕ ಕಚ್ಚಂಬರ್ ಆತು ಪುರಿತ್ತು ನಿಂಗೆ ಕಜಿಪಿನಿ ಅಂದ್ ಇನಿ ಬೈದೇರು ಮಾರೋ ನಿನಿ ಏರಿಗ ತರಕಾರಿ ಹಣ ಮಲ್ಲೆ ಜಾರ್ ಬರ್ ಸಪೋರ್ಟ್ ಮಾಡ್ಬೇಡ ಓಕೆ పోయిరాను తరకారీ ధర పోయిరాను తరకారీ పొడిచిపోండి ರೇಟ್ ಕಮ್ಮಿ ಉಂಡಕ್ಕ 2 ಜೊತೆ 50 ರೂಪಾಯಿ ಯಾವುದು ಅವು ಯಾರಕ್ಕೆ ಆತು ಪನ್ನೆಗಳು ಅರಿಜ್ಜಿರು ಮಾರಲ್ಲ ತರಕಾರಿ ಅರಿಜ್ಜಿರು போயிராது ತರಕಾರಿ ಮೀನಾಕ್ಷಿ ಆಂಟಿ போயிரு రాహుల్ లైవ్ మలిపారుండే ఇని లైవ్ ఉండా వా పుదది ಇದೊಂದು ಬರ್ಪೇರು ಮಾದಂದಿ ವಾ ಮುದಡ್ ಬರ್ಪೇರು ಗೊತ್ತಾಗ್ತದೆ ಲೈವ್ ಕೊಟ್ಟೆ ಪಂಡಿ ರಿಗೇತ್ ಲೈಕ್ ತೋಜುನ್ ಪಳ್ಳೆ ರಾಹುಲ್ ಇಂಕ ಆಜಿ ತೋಜುನ್ ಕಾಲಿ ಯಾರು ಕೊಡ್ತಾಡೆ ಹೇಳಾತೋಡು ಗರ್ಭಿಣಿ ಬರ್ಪುಂಡು ವರಾರ ಶೌಚಾಲಯ ಬರ್ಪುಂಡು ಏತ್ ಪುದರುಂಡು ಗೊತ್ತುಂಡೆ
ಲೈವ್ ಉಂಡಕ್ಕ. ಓಕೆ ಓಕೆ. ಬಕ ನಿಕ್ಲಿ ದಾದ ಸ್ಪೆಷಲ್ ಇತ್ತು ನೀ ಚೌತಿಗೆ ಮನಸ್ಸುಂಡು ಚೌತಿಗೆ ಎಂಕಲ್ಲ ಮುಲ್ಪ ಕೊರಲ್ ಪಾಡ್ರೆ ಇತ್ತಲ್ಲ ನಿಕ್ಲಿ ದಾದ ಇತ್ತು ಕೊರಲ್ ಪಾಡ್ರೆ ಪುರ ಹಿಂಗಲ್ಲ ಹಂಚಿ ಕೊರಲ್ ಪುರ ಪಾಡ್ವೇರ తెలుతొందుల్లేరు ಅಂದು ಏತು ಬುಧಾದ ಬರ್ಪುಂಡು ಮಕ್ಕ ಗುಡ್ಡೆದ ಬೂತೊಂದುಂಡು ಅವಳ ಬರ್ಪುಂಡು ಪೂರ ಒಂಜೆನೆದಾದನ ಗೊತ್ತಿಜ್ಜಿ ನಮಕ್ ಅಲ್ಲ ಕೆಲವು ಬರ್ಪುಂಡು ಎನ್ನ ಅಕ್ಕ ಬರೋಂದು ಇಜ್ಜಿ ಇಜ್ಜಿ ಆರು ಇಚ್ಚಿರು ಆರು ಬಿಸಿ ಉಳ್ಳೆ ಮೊರಡೇರ ಒಂದೇ ತಿಕ್ಕಿದೆ ತಿಕ್ಸಿಸ್ನೆಲ್ಲ ಇವ್ರು ತಿಕ್ಕಿದಿತ್ತೇರು ಪಾತೇರಿ ಅಪ್ಪಗೆ ಮಸ್ತ್ ಪಾತೇರಿ ಇತ್ತ ಪಾತೇರಿ ತೆಲ್ತಾ ಮಸ್ತ್ ಗಮ್ಮತ್ತಾಂಡು ಅರೆ ಮಕ್ಕ ಬೇಲೆ ಪೊಪ್ಪೆರತ್ತೆ ಈತ ಹಿಂಗೆ ಬಿಸಿ ಉಪ್ಪೇರ ಅಂಚ ಅದು ಬೇಲೆ ಮಂತ್ ಬನ್ನರೆ ಸಾಕು ಹಾಕೊಂಡೆ ಬಕ್ಕ ತೊಡ ಲೈವ್ಲ ಎಜ್ಜದೆ ಅನ್ನ ಲೈವ್ಲ ಎಜ್ಜಿ ಅನ್ನ 10 ದಿನ ಬಕ್ಕ ಬಂತೇರು ಲೈವ್ಲ ಬರೋದು ಇಚ್ಚೇರು ಅವೇ ಪುರ ಒಂದು ಯಾರು ಲೈವ್ ಒಪ್ಕೊಂಡು ಇತ್ತೆ ಹೇಳು ತೋಜು ಲೈಕ್ ಕೊಡ್ದು ಪೋಯಿನ್ ತೋಜುಲ ಯಾರು ಮೀನಾಕ್ಷಿ ಮೀನಾಕ್ಷಿ जिसके चलते ऐश अपने आर्टिस्ट को और रेड अपने विरोधी को एक दूसरे के साथ ट्रेड कर लेते हैं। रेड को अपने आर्टिस्ट मिल जाता है वहीं पर ऐश को अपना विरोधी मिल जाता है जिसको वो बाहर निकालता है। दोनों ही अपने परफॉर्मेंस को लास्ट बार देखते हैं पर ऐश देखता है कि विरोधी बिल्कुल भी खुश नहीं है और वो सबके ऊपर अटैक करने लगता है। हर जगह डिस्ट्रक्शन होने लगती है पर तभी ऐश अपने प्रोटोकॉल में विरोधी को वापस बुला लेता है। ऐश बोलता है कि मैं इसे देख लूंगा। ऐश प्रॉपर मिस्टी सेवन गेम के बाहर आ जाता है। अब पोकेमॉन मास्टर चैंपियनशिप में डांस के लिए ऐश को बस एक और लेजेंडरी अपने डिफिकल्ट पोकेमॉन को कैच करना। ऐश प्रॉपर मिस्टी वापस से पहले टर्म जाते हैं जहां पर उनको प्रोफेसर लोग बताते हैं कि दोनों रीजन में काफी तरह डिस्ट्रक्शन हो रहा है। कुछ लेजेंडरी पोकेमॉन आउट ऑफ कंट्रोल हो चुके हैं क्योंकि तुम वर्ल्ड चैंपियन हो तो उनको शांत करने की जिम्मेदारी तुम्हारी। ऐश प्रॉपर मिस्टी बिना कोई टाइम वेस्ट किए दोनों रीजन पहुंच जाते हैं। ಬಂಗಾರ ತೀರಿ ಮೂಡನದಿ ಸಿಂಧೂರ ಕಣ 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 ಕರೆ ನೀಡಿದೆ और वो उनको लेकर जा रहे होते हैं शब्द के गाने को आरएनटी डिस्कनेक्ट होता है जिससे वो स्टैंड को तोड़ देता है एंड के राइको और स्पीड को टीम रॉकेट के मेंबर्स के ऊपर अटैक करके उनको वहां से भगा देता है। ब्लॉक बोलता है कि जैसे कि मैंने सोचा था इसके पीछे टीम रॉकेट का एक हाथ है। बोलता है कि वेदो वेदो वरवन्नु कोडिताय जन्मवनु कडेतनक मರೆಯಲ್ಲ जोगी कडेतनक मರೆಯಲ್ಲ जोगी और इन्हीं रेडियो वेव्स का यूज करके उन्होंने एंटी राइको और स्पीगुल को भी शाइनी पोकेमॉन में कन्वर्ट कर दिया। टीम रॉकेट इस रेडियो वेव का यूज करके नॉर्मल पोकेमॉन को शाइनी पोकेमॉन में कन्वर्ट किया करती थी। इससे पोकेमॉन शाइनी तो बन जाते थे बट वो काफी ज्यादा अग्रेसिव हो जाते थे और हर जगह डिस्ट्रक्शन मचाते थे इसीलिए उनको कैद करके ಕೈಯಲ್ಲಿ ಕುಣಿವೈ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ ಎಣ್ಣೆಗೆಯ ಬೀಲೆ ತನ್ನಂತೆ ತಾನೆ
ಅಕ್ಕನ ಲೈವ್ ಮಸ್ತ್ ಖುಷಿ ಆಗೋದಿತ್ತಲ್ಲ ಅಕ್ಕ ಅಂದಿ ಮಸ್ತ್ ಖುಷಿ ಆಗೋದಿತ್ತು ಆ ಲಂಚನೆ ಶೋಪುಡ್ ಬಾತಿರೋದು ತೆಲ್ತೊಂಪುರ ఒక జనాలే ఇస్తారు అంచె అడ్డే అప్పుడు ಗೊತ್ತಾಂಡೆ ಇತ್ತ ಬೋಲ್ ಯಾನಕ್ಕೆ ಪಂಡೆ ಬೇಗ ಲೈವ್ ಮಲ್ಪಲೆ ಪಂಡೆ ಮಲ್ಪೆ ಬಂತೀರು ಅಣ್ಣ ಕೋಡೆ ಅಂತ ಇಜ್ಜಿ ಸರ್ಚ್ ಬಂತಿಜ್ಜಿ ಎಲ್ಲ ಗೊತ್ತದ ಒಂದು ಹೊರ ನೋಟಿಫಿಕೇಶನ್ ಬರ್ಪು ಜೊತಿತ್ತೆ ಅವೇ ಬಂಗ ಅರಿಗೆ ಬೇಲೆದಂತ ಬತ್ತೆ ಸಾಕಪ್ಪನಿಗೆ ಲೈವ್ ಮಲ್ಪನ ಕೂಡ ಅದಕ್ಕೋಸ್ಕರ ಮತ್ತೆ ಲೇಟ್ ಹಾಕೊಂಡು ಬಂಡೆ ಒಂಜಿ ಗಂಟೆ ಕೂಡ ಕುಳ್ಳೊಡತೆ ಆನ ಟೈಮ್ಲ ಲೇಟ್ ಅತೆ ಮಸ್ತ್ ഇനി ദാന കേരള ഇച്ചിരി ಮಾತ್ರ ವನಸ್ಪಂದ ಇನಿ ಪಂಡದಾರಿ ಹೋಗ್ತೀನಿ ಅಲ್ಪ ಆಯ್ತೆ ಕೆಲವು ಕಡೆ ಗಣಪತಿಪುರ ಕುಲ್ಲವಿರತ್ತೆ ಅಂಚ ಪೋದುಪ್ಪು ಮಾತೆರ್ಲ ಅದು ಪಂಚ ಯಾನೆಗೆ ಎಂಕ್ಲೆ ಕಡಿಚೆ ಪುಡ್ಸತ್ತಿಚ್ಚಿ ಎಂಕ್ಲೆ ಕಾಣೆ ದೇವಸ್ಥಾನ ಪೋರೆತ್ತಲ್ಲ ಅಂಚ ಇತ್ತವಂತೆ ಇನಿ ದಾಲ ಲೈವೇ ಮಲ್ದು ಜತೆ ವಿಡಿಯೋಲ ಪಾಡ್ದಿಜೆ ಅಂಚ ಒಂಚೂರು ಬರ್ಕೋದು ಬರ್ಕಂದ ಅಂಚ ಏನಂತ ಒಂತೆ ನಾನು ಒಂತೆ ಕೊಡ್ತು ಒಂಜಿ ಗಂಟೆ ಮಾತ್ರ ನನಗೆ ತೇರ್ಲ ಬರೆಯೇರು ಬರ್ಕಂದಲ್ಲ ಒಂಜಿ ಗಂಟೆ ಆಯ್ತು ಒಂಜಿ ಗಂಟೆ ಆಯ್ಪಕ್ಕ ಎಂಡು ಮಲ್ಪಂದು ಕಡಿ ಜಿತ್ತಿರಿ ಇತ್ತು ಜನ ಇತ್ತೇರು ಎಣ್ಣೆಡೆ ಆತಿ ಇತ್ತೆ ಬಾರಿ ಕಮ್ಮಿ ಆತಿ ವೈರಲ್ ಪೋತುನತೆ ವೈರಲ್ ಮಸ್ತ್ ಇತ್ತು 1K 2K ಇತ್ತಂಡು ಕಾಣಲ್ಲ ಅಲ್ಲಿತ್ತ ಅವಳ ಇಜ್ಜಿ ದಾಲ ಇಜ್ಜಿ ಈರನೇ ಜನ ಬರ್ಪೇರಿ ರಾಹುಲ್ ಬ್ರೋ ಈರ್ನೆಲ್ಲ ಇವ್ರು ಏತ್ ಲೈಕ್ ತಿಕ್ಕೊಂಡಿರಿ ಎಂಕ್ ಬರೀ ಪುಡ್ಸತ್ತಿತ್ತು ಮಾತ್ರ ಹೆಂಗೆ ಕೋಲಾರ ಗೊತ್ತೇ ಪಮಣ ಏನು ಮರಿ ಕೋಲಾರದಾರು ಗೊತ್ತೇ ಮಗೆ 10th ಅತೆ ಅಂಚೆ ಮೊಬೈಲ್ ಹೊರಾರ ಎಂಡ ಒಂಜಿ ಮೊಬೈಲ್ ಉಪ್ಪುನಂತ ಅಂಚೆ ಹೊರ ಹೋಮ್ ವರ್ಕ್ ದಾದೆ ಕಾಣದೆ ತುನ್ವೆ ಆಯಿ ಮೊಬೈಲ್ ಅಂಚ ಟ್ಯೂಷನ್ ಅಂತ ಬರ್ತದೆ ದಾಲ ಮೆಸೇಜ್ ವಾಟ್ಸಪ್ ಕಳಪುರ ಇಂಚಿಂಚ ಹೋಮ್ ವರ್ಕ್ ಅಂಚೆ ಪುರ ಇತ್ತುಂಡ ಆಯ್ದೆ ತುನ್ವೆ ಏನೋ ಕಾಣೆ ನಾನು ಎದುರನು ಅಕ್ಕ ಏನೆಲ್ಲ ಸ್ಟಾರ್ಟ್ ಮಾಡ್ಲಾಗ ಇನ್ನೊಂದು ಬಿತ್ತು ಜನ ಇಟ್ಕೊಂಡು ಏನ ಸೌಡಿ ಜೋರನ ಬಲಿಪ್ಪ ಲೈಕ್ ಮುಟ್ಟ ದಿಕ್ಕೊಂಡು ಓಕೆ ಎಟ್ಟೆ ಅತ್ತೆ ಮಲ್ಲೆ ಜೀರು ಮಲ್ಪಲೆ ಲೈವ್ ಮಲ್ಪಲೆ ಅಂಚ ತಿಕ್ಕದ ಜನ ಬರ್ಪೆ ನಮಕೊಂತೆ ವಾಚ್ ಅವರ್ ಆಪುಣತ್ತೆ ನೀರ ಸೊರಕೆ ಇದು ಮಲಿ ಬಿದ್ದಿರು ಮಿತ್ತು ತೊತ್ತು ಒಂದು ಪೇ ದಾದ ಪಾತಿರ್ವೇರು ಬೇರೆ ಅಂತ ಅಟ್ಲಿ ತಿರ್ತು ಬರ್ರೆ ಪೋಡಿಗೆ ಹಾಕೊಂಡು ಎಂಚಿನ ಮನ್ಪೇರ ದಾದನ ನಮ್ಮಕ್ಕನ ಎರ್ಪೇರ ದಾದನ ಅಂಚ ಮಿತ್ತ ಹೈಡಿಡೆ ಒಂದು ತುಪ್ಪಿ ನೀರೇನು
ಇಲ್ಲ ಒಂದೇ ಗಂಟೆ ಮಲ್ಪಡ ಅಂತೆ ಲೈವ್ ಹೌದು. ಬಾರಿ ಜೋರು ಬರ್ಸ ಬರ್ರೆಂಡಿಗೆತ್ತೆ. ಶೈಲೇಶ್ ಹಾಯ್ ಮಾರೆ, ನೀವು ಎಂತ ಮಾರೆ, ನಾನು ಬಂದೆ ಮಾರೆ, ಲೈಕ್ ಕೊಟ್ಟೆ ಮಾರೆ, ನನ್ನನ್ನು ಸ್ವಲ್ಪ ನೋಡಿ ಮಾರೆ, ನಾನು ಸ್ವಲ್ಪ ಜೋರು ಮಾರೆ. ನಾರಾಯಣ ನಾರಾಯಣ ಉಂಡರೆ ಸಿಸ್ ಅಂತ ಕೇಳ್ತಾ ಇದ್ದೆ. ಉಣಿ ಮನಸ ನೀರುಂಡರೆ ಇರೇಗ ಶೈಲೇಶ್ ಇರೇಗ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅವೇ. ಮಿನಿಮಮ್ 8 ಜನ ಇತ್ತಂಡ ಮಲ್ಲೇಜ್ ಐತ ಮಿತ್ತು ಇತ್ತಂಡ ಬೆಡ್ ಕಮೆಂಟ್ ಬಡ್ಪುನಕುಲು ಒಂದು ನಮ ಎನ್ನು ನಂದಂದಂತ ಅವಂದಿ ಐತ ಮಿತ್ತು ಬರ್ಪುನ ಪೂರ ಬೆಡ್ ಕಮೆಂಟ್ ಪರ್ಬ ಗಮ್ಮತ್ತೆ ಗಮ್ಮತ್ತೆ ಗಮ್ಮತ್ತು ಪರ್ಬ ಗಮ್ಮತ್ತು ಇರೇ ಗಮ್ಮತ್ತಾ ಶೈಲೇಶ್ ಅವರೇ ನಿಂಗ್ಲೇ ಗಮ್ಮತ್ತು. ಮಕ್ಕ ಚಾಪರಿಯಾರೆ ಎಂತ ತಿಂಡಿ ಇನಿ ಮೂಡೇನೆ ಮಾತಿರ್ಗತ್ತೆ ಮೂಡೆ ಕೊಟ್ಟಿಗೆ ದೋಸೆ ಒಂಚೂರ ಮಲ್ಪುವೆ. ನಿಂಗ್ಲೆ ಇನಿ ಕೊರಲ್ ಪಾಡ್ರೆ ಅಂಚ ಕೊರಲ್ ಪಾಡ್ದು ಪುದ್ದರ್ದ ಒನ ಸಿಗ್ತದೆ. ಇರಿಗ್ಲ ಗಣಪತಿನ ಪುಟ್ಟು ಪರ್ಬದ ಎಡ್ಡೆಪ್ಪಲು ಸಿಸ್ ಥ್ಯಾಂಕ್ ಯು ಸೋ ಮಚ್ ಅವೇ ಥ್ಯಾಂಕ್ ಯು. ನೀರು ಗಣಪತಿ ಬೇರೆ ಪೋತು ಜರ ಶೈಲೇಶ್ ಬ್ರೋ ಗಣಪತಿ ಬೇರೆ ಪೋತು ಜರ ತೆಮ್ಮ ಸ್ಟಾರ್ಟ್ ಆಗ್ಬಾರ್ದು. ಬರ್ಸೊಂಡಿ ನಿಕಲ್ಪ ರಾಹುಲ್ ಬ್ರೋ ನಲ್ಪ ಬರ್ಸೊಂಡ ಶೈಲೇಶ್ ಬ್ರೋ ನಲ್ಪ ಬರ್ಸೊಂಡ. ಓಂ ಗಣಪತಯೇ ನಮಃ ಅಂತ ಹೇಳ್ತೇನೆ. ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ. ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ. ಇಜ್ಜಿ ಇನಿ ಒಂಜಿ ರಜ್ಜೆ ಒಪ್ಪುನ್ ಮಾರ ಇಲ್ಲಡು ಇಲ್ಲಡು ಇಲ್ಲಾರ ಓಕೆ ಅಂದ್ರು ಒಂಜಿ ರಜೆ ಒಪ್ಪು ನಮಗೆ ಇಲ್ಲಡೆ ಒಪ್ಪು ಕಂದ ಅಪ್ಲತೆ ಎನ್ನ ಲೈವ್ಗೆ ಏಲ ಬರ್ಪು ಜಕ್ಕ ಅವೇ ಬೇಜಾರು ಎಂಕ ಅಕ್ಲೇನ ಪಿನ್ ಮನ್ಸು ಕುಕ್ಕುಡು ಹಾಕುಯ ಹೊರಡಿ ಮಂದರಕ ಬನ್ನಿದ ಆದರ ಅವಳು ನೆರ್ಪಿನೆಂದು ಬೊಕ್ಕ ಏನೇ ಮನಿಪದೆ ಪುಲ್ಯ. ಅಯ್ಯೋ ಎಂಕ ಇಜ್ಜಿ ಎಂಕಲ ಇಲ್ಲ ನೋಟಿಫಿಕೇಶನ್ ಬರ್ತನೆ ಬರ್ಪೆ ಎಂಕ ನೋಟಿಫಿಕೇಶನ್ ಬರ್ತಿದ್ದಿಲ್ಲ ಬರ್ಬೆ ಹಾಕುಜ್ಜಿ ಓಕೆ ಜಿನ ಬೇತಿ ಏನ ಲೈವ್ಡು ಸಪೋರ್ಟ್ ಮಾಡ್ತಾರೆ ಮಂತ ನುಪ್ಪು ಎಂಕುಲು ಅಂಚಾಪಿ ಒಂಜಿ ದಿನ ಅವೇ ಟೈಮ್ ಕಕ್ಕನ ಲೈವ್ ಪೋಯಡ ಮೊಕಲಿನ ಲೈವ್ ಉಂಡು ನಮ್ಮ ಸಪೋರ್ಟ್ ಮಾಡ್ಬಿಡು ಅಂಚಾಪು. ಈನ ಲೈವ್ ಇಂಕ್ ಬಾರಿ ಕಮ್ಮಿ ತಿಕ್ಕುನು ಮುರಡೊಂದಿನ ಈರ ಲೈವ್ ಗೊತ್ತನೆ ಬಕ್ಕ ಉಂದಾಳತೆ ಫಸ್ಟ್ ಪ್ರೈವೇಟ್ ಆಪಣತೆ ಐದ ಪಬ್ಲಿಕ್ ಕಾಣದೆ ಅಪ್ಪ ಕೊಂಚಿನ ಲೈವ್ ತುಯ್ಯಾನು ಐಟ್ ಗಾಡಿ ಕುಲೊಂದು ಪಾತಿರೊಂದು ಉಳ್ಳಾರಿ ಬಲ್ಲೆ ಬಲ್ಲೆ ಪಂದು ಮಾತೇನೆಲ್ಲ ಎತ್ತೋದಿಲ್ಲ ಅಕುಲ ಪೋಡಿದೆ ಬರೋಂದಿತ್ತು ಜರದಾದನೆ ಗೊತ್ತಿ ನೆರೋದಿತ್ತಾರೆ ಈ ಗಾಡಿ ಕುಲೊಂದು ಮಕ್ಕನ್ವಾನಿ ಪಲ್ಲೆ ಕುಲ್ಲ ನೀರು ಅಕ್ಕ ನೆನಪಿರ್ಬೇಕ ಈ ಪೊಕ್ಕಡಿ ಜಿನ ನೆರಂದ ಅಕ್ಕ ನೆರದೆ ಕುಲ್ಲೇರ ಅಕ್ಕ ನೆನಪಿರ್ ಸರಿ ನೆನಪಿರಿ. ಬೆಲ್ ಬಟನ್ ಆಲ್ ಮಲ್ಪಲೆ ಅಕ್ಕ ನೋಟಿಫಿಕೇಶನ್ ಬೆಲ್ ಬಟನ್ ಮಲ್ದೆ ನೋಟಿಫಿಕೇಶನ್ ಬಂದಾಗ ಒಂಚ ಬೇರೆ ಕಲ್ಲ ಸಪೋರ್ಟ್ ಮಾಡ್ತೋಕು ನಾವು 10 ನಿಮಿಷ 1/4 ಗಂಟೆ 20 ನಿಮಿಷ ಸಪೋರ್ಟ್ ಮಾಡ್ಕೋತೆ ಅಂಚಾಪಿ ನಾವು ಮೇಲ್ ಪೋಯಿರ ಶೈಲೇಶ್ ಪೋಯಿರ ಶೈಲೇಶ್ ಹೋದ್ರಾ ಬೆಲ್ ಬಟನ್ ಒತ್ತದೆ ಮಾ ಯಾನ್ ಎರೆಗ್ಲ ಒಂದು ಮಲ್ಪಡ ಅಕ್ಲೇನು ಬೆಲ್ ಬಟನ್ ಒತ್ತುವೇನೆ
ಇದು ನಮ್ಗೆ ನೋಟಿಫಿಕೇಶನ್ ಬರ್ಪುಜತೆ. हर घड़ी बदल रही है रूप जिंदगी, चाव है कभी कभी है रूप जिंदगी, हर पल यहाँ जी भर जियो, जो है समा कल हो न हो, हर घड़ी बदल रही है रूप जिंदगी, चाव है कभी. ಇಟ್ಟ ಮೆಸೇಜ್ ಬತ್ತುಂಡು ವೆರಿ ರೇಷ್ ಲೈವ್ ಪಂಡುದಕ್ಕ ಏನ ಮೆಸೇಜ್ ಬತ್ತುಂಡು ವೆರಿ ರೇಷ್ ಲೈವ್ ಉಂಡು ಪಂಡುದಕ್ಕ ಅರ್ಥ ಆಯ್ತು ಇದು. ಮಳೆ 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 ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ, ರಮೆಯ ರಮಿಸಿ ಪ್ರೇಮಿಗಳ ಹರಸಿ. ಐಟಿ ಪಂತೀನಿ ಇಂಕ್ ಹ್ಯಾಶ್ ಲೈವ್ ಒಂದು ಯೂಟ್ಯೂಬ್ ಮೆಸೇಜ್ ಬೈದಿರಿ ಇಂಕಕ್ಕ ಅಂದೆ ಬಕದಾದ ಅಂಡೆ. ಶ್ರೀ ಮಾಗಮಂತಿ ಮಂಗಳ ಮಾಲಿಕಾ ಸ್ತೋತ್ರಂ ಅಂತ ಹೇಳ್ತಾ ಇದ್ದಾರೆ ಶೈಲೇಶ್ ಅವರು. ಅಂಚ ಬೈದಿನಿ ಯೂಟ್ಯೂಬ್ ಉಡ್ದು ಮೆಸೇಜ್ ಇರೆಗ್ ಮೊಮ್ಮ ದೇವ ಮೇರಿ ರ್ಯಾಶ್ ಲೈವ್ ಒಂದು ಬಂದು ಓ ದೇವರೇ ಬಕದಾದ ಮಲ್ತಾರಿ ರೈಕ್ ದಾಲ ಒಂದಿಚ್ಚತಿ ನಮಕ್ ಸ್ಟ್ರೈಕ್ ದಲ ಬರ್ಪುಜತೆ ಅಂಚೆತ್ತನ ಸ್ಟ್ರೈಕ್ ಹತ್ತತೆ. महागणपतिं मनसा स्मरामि महागणपतिं वसिष्ठमामदेववन्दितं महागणपतिं मनसा स्मरामि. गजाननं भूतगणादिसेवितं कपित्थजम्बोफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम्. ಐಟಿಗೆ ಏನು ರಿಪ್ಲೈ ಕೊರಿಯೆ ಬ್ಯಾಡ್ ಕಮೆಂಟ್ ಉಂತಾವು ಯಾನ್ ರಾಂಗ್ ಆಪ್ ಜೆಂದು ಪಂತ್ಯಾಕ್ರೀಗ ಹಾ ಅಂಚ ಅಂಚವ ಅಂಚ ಉಂತಾಂಡನಾ ಬ್ಯಾಡ್ ಕಮೆಂಟ್ ಕಮ್ಮಿ ಆಯ್ತಿತ್ತು ಬ್ಯಾಡ್ ಕಮೆಂಟ್ ಮಾತಿರ್ಲ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಥ್ಯಾಂಕ್ ಯು ಶೈಲೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಶ್ಲೋಕ ಹಾಕಿದ್ದಕ್ಕೆ ಥ್ಯಾಂಕ್ ಯು. ಅವು ಶ್ಲೋಕ ಉಂಡೆ ಶೈಲೇಶ್ ಅವ್ರದ್ದು
ರತ್ನಗರ್ಭ ಗಣಪತಿ ಅವು ಶ್ಲೋಕ ಉಂಡೇಟ ರತ್ನಗರ್ಭ ಗಣಪತಿ ಎಮ್ಮಡ ಸೂಪರ್ ಸಪೋರ್ಟಲ್ಲಿದ್ದಾರೆ ಉಗ್ರಮ್ಮ ಅವರು ಸಪೋರ್ಟ್ ಥ್ಯಾಂಕ್ ಯು ಅಂದ ಇರ ರಿಪ್ಲೈ ಕೊಡ್ತಾರ ತೆಕ್ಲೆಗ ಐಕದಾಲ ಪಕ್ಕ ಒಂದು ಮಲ್ದಿ ಜರತೆ ಉಗ್ರಮ್ಮ ಅವರು ಸಪೋರ್ಟಿಂಗ್ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ರಾಹುಲ್ ನನ್ನ ಲೈವ್ ಎಂಡ್ ಮಲ್ಪೆ ಶೈಲೇಶ್ ಬ್ರೋ ಲೈವ್ ಎಂಡ್ ಮಲ್ಪೇವೆ ಸ್ಪೀಡ್ ಕಮೆಂಟ್ ಇತ್ತರ ಪಾಡ್ಲೆ ಲೈವ್ ಎಂಡ್ ಮಲ್ಪೆ ಥ್ಯಾಂಕ್ ಯು ಸೋ ಮಚ್ ಮಾತಿರಿಗಳ ಲೈವ್ ಬರ್ತಿನ ಮಾತಿರಿಗಳ ಧನ್ಯವಾದಗಳು ಮತ್ತೆ ನಾಳೆ ಸಿಗುವ ನಮ್ದು ಇನ್ನೊಂದು ಲೈವಲ್ಲಿ ಸಿಗುವ ಕುಲ್ದಾದ ಪನ್ಪಿನಿ ಕುಲೆಕುಲು ಬಂದು ನಂದನ್ ಒಬ್ಬರ್ ಪೂಜೆ ಅಂತ प्रस्यादौ ब्राह्मण सम्यक् पूजितः फलसिद्धये सदैव पार्वतीपुत्रो ऋणनाशं करोतु मे औबर् ಥ್ಯಾಂಕ್ ಯು ಸೋ ಮಚ್ ಅವೇ ಮಾತಿರ್ಲಿ ಲೈವ್ ಏನೆಲ್ಲ ಲೈವ್ ಬರ್ತಾರೆ ಆಗಲೇ ಪೂರ ಮಾತಿರ್ಲಿ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತಾರೆ ಸಪೋರ್ಟ್ ಬಂದಿರಲಿ ಲೈಕ್ ಕೊನಾಗಲಿ ಥ್ಯಾಂಕ್ ಯು ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಒನ್ಸ್ ಅಗೇನ್ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬಾಯ್ ಆಲ್.